ಪಾಕಿಸ್ತಾನ ಪರ ಘೋಷಣೆ ಕೂಗುವ ಚಾಳಿ ಮುಸಲ್ಮಾನರಿಗೂ ಎಸ್ಡಿಪಿಐ ಕಾರ್ಯಕರ್ತರಿಗೂ ಇಲ್ಲ. ಈ ಚಾಳಿ ಇರೋದು ಸಂಘ ಪರಿವಾರಕ್ಕೆ, ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರು ಹೇಳಿದ್ದಾರೆ. ಉಜಿರೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಎಂದು ಆರೋಪಿಸಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡಿದ ಇವರು, ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿರೋದು ಹಿಂದೂಗಳು, ಹಾಗೇನೆ ಪಾಕಿಸ್ತಾನದ ಬಿರಿಯಾನಿ ತಿಂದು ಬರುವವರು ಯಾರು, ಪಾಕಿಸ್ತಾನದ ಪರ ಉಳ್ಳಾಲವನ್ನ ಪಾಕಿಸ್ತಾನ ಎಂದಿರುವವರು ಯಾರು, ಇವೆಲ್ಲವೂ ನಮ್ಮ ಮುಂದೆ ಸ್ಪಷ್ಟವಾಗಿದೆ. ಯಾವುದೋ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಹಿಂದೂ ಮುಸಲ್ಮಾನರ ಧ್ರುವೀಕರಣವನ್ನ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘೋಷಣೆಗಳನ್ನು ಕೂಗುವಂತ ಚಾಳಿ ಎಸ್ಡಿಪಿಐಗೂ ಮುಸಲ್ಮಾನರಿಗೂ ಖಂಡಿತವಾಗಿ ಇಲ್ಲ. ಈ ರೀತಿಯಾದಂಥ ಚಾಳಿ ಇರುವಂಥದ್ದು ಸಂಘ ಪರಿವಾರಿಗಳಿಗೆ, ಆರ್ಎಸ್ಎಸ್ ಕಾರ್ಯಕರ್ತರಿಗೆ. ಪಾಕಿಸ್ತಾನ ಪರವಾದಂಥ ಘೋಷಣೆಗಳನ್ನು ಕೂಗುವಂಥ ಚಾಳಿ ಎಸ್ಡಿಪಿಐಗೂ ಮುಸಲ್ಮಾನರಿಗೂ ಖಂಡಿತವಾಗಿ ಇಲ್ಲ. ಈ ರೀತಿಯಾದಂಥ ಚಾಳಿ ಇರುವಂಥದ್ದು ಸಂಘ ಪರಿವಾರಿಗಳಿಗೆ, ಆರ್ಎಸ್ಎಸ್ ಕಾರ್ಯಕರ್ತರಿಗೆ. ಪಾಕಿಸ್ತಾನ ಪರವಾದಂಥ ಘೋಷಣೆಗಳನ್ನು ಕೂಗುವಂಥ ಚಾಳಿ ಎಸ್ಡಿಪಿಐಗೂ ಮುಸಲ್ಮಾನರಿಗೂ ಖಂಡಿತವಾಗಿ ಇಲ್ಲ. ಈ ರೀತಿಯಾದಂಥ ಚಾಳಿ ಇರುವಂಥದ್ದು ಸಂಘ ಪರಿವಾರಿಗಳಿಗೆ, ಆರ್ಎಸ್ಎಸ್ ಕಾರ್ಯಕರ್ತರಿಗೆ. ನಿಮ್ಗೆ ಗೊತ್ತಿರಬಹುದು, ಈ ಏನು ಸಿಂದಗಿಯಲ್ಲಿ ಧ್ವಜ ಹಾರಿಸಿರುವಂಥದ್ದು, ಪಾಕಿಸ್ತಾನ ಧ್ವಜ ಹಾರಿಸಿರುವಂಥದ್ದು ಯಾರು? ಅದೇ ರೀತಿ ಕನ್ನಯ್ಯ ಕುಮಾರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ಘೋಷಣೆಯನ್ನು ಕೂಗಿದ್ದಾರೆ ಅಂತೇಳಿ ಒಂದು ಡಾಕ್ಟರ್ ವಿಡಿಯೋನ ಮಾಡಿರುವಂಥದ್ದು ಯಾರು? ಭಾಳ ಸ್ಪಷ್ಟವಾಗಿದೆ. ಈ ಚಾಳಿ ಇರುವಂಥದ್ದು ಸಂಘ ಪರಿವಾರಿಗಳಿಗೆ. ಅದೇ ರೀತಿ ಪಾಕಿಸ್ತಾನದ ಬಿರಿಯಾನಿ ತಿಂದು ಬರುವಂಥವರು ಯಾರು? ಪಾಕಿಸ್ತಾನದ ಪರ ಪಾಕಿಸ್ತಾನ ಅಂತೇಳಿ ಉಳ್ಳಾಲವನ್ನು ಕರೆದಿರುವಂಥದ್ದು ಯಾರು? ಇದೆಲ್ಲವೂ ಕೂಡ ನಮ್ಮ ಮುಂದೆ ಸ್ಪಷ್ಟವಾಗಿದೆ. ಇದಿರುವಾಗ ಒಂದು ಪಕ್ಷವನ್ನ ಈ ರೀತಿ ಟಾರ್ಗೆಟ್ ಮಾಡುವಂಥದ್ದು, ಮಾಡಿಕೊಂಡು ಆ ಮುಖಾಂತರ ಒಂದು ಧ್ರುವೀಕರಣ ಮಾಡುವಂಥದ್ದು, ಇಲ್ಲಿ ಹಿಂದೂ ಮುಸಲ್ಮಾನರ ಧ್ರುವೀಕರಣವನ್ನು ಇವರು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಧ್ರುವೀಕರಣದ ಒಂದು ವ್ಯವಸ್ಥೆ ಮಾಡುವಂಥ ಷಡ್ಯಂತ್ರವನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಸ್ಪಷ್ಟ ಮಾತಿನಿಂದ ಹೇಳ್ತಾ ಇದ್ದೇವೆ, ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಿ ಇಮಿಡಿಯೇಟ್ ಆಗಿ ಏನು ಅಮಾಯಕರನ್ನು ನೀವು ಬಂಧನ ಮಾಡಿದ್ದೀರೋ ಅವರನ್ನು ಬಿಡುಗಡೆಗೊಳಿಸಬೇಕು. ಅದೇ ರೀತಿ ಏನು ಕೇಸನ್ನು ಹಾಕಿದ್ದೀರೋ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಮುಖಾಂತರ